ನಾನಿಲ್ಲಿ ಪ್ರಾನ್ಸ್ ಎಲ್ಲ ಕ್ಲೀನ್ ಮಾಡಿ ಆಯಿತು. ಇದಕ್ಕೆ ನಾವೀಗ ಒಂದು ಅರ್ಧ kg ಅಷ್ಟು ಉಂಟು ಪ್ರಾನ್ಸು, ದೊಡ್ಡದು. ಇದಕ್ಕೆ ನಾವೀಗ 1 ಸ್ಪೂನು ಅರಿಶಿನ, 1 ಸ್ಪೂನು, ಆಮೇಲೆ ನೆಕ್ಸ್ಟ್ 1 ಸ್ಪೂನು ಇದು ಚಿಲ್ಲಿ ಪೌಡ್ರು ಹಾಕಿ, ಆಮೇಲೆ ಸ್ವಲ್ಪ ಸಾಲ್ಟ್ ಟೇಸ್ಟಿಗೆ ಎಷ್ಟು ಬೇಕು ಸ್ವಲ್ಪ ಹಾಕಿ, ಇದನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದನ್ನು ಹೀಗೆ ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಇದನ್ನೆಲ್ಲ ಈ ರೀತಿಯಾಗಿ. ನೆಕ್ಸ್ಟ್ ಇನ್ನು ಕರಿಗೆ ಮಸಾಲ ರೆಡಿ ಮಾಡುವ. ನೋಡಿ ಈ ರೀತಿ ಮ್ಯಾರಿನೇಟ್ ಮಾಡಿ ಒಂದು ಸೈಡ್ ಇಡಿ. ನೆಕ್ಸ್ಟ್ ಈಗ ಮಸಾಲ ರೆಡಿ ಮಾಡುವ. ಒಂದು ಪ್ಯಾನ್ ಇಡಿ. ಪ್ಯಾನಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ, ಸ್ವಲ್ಪ ನೆಕ್ಸ್ಟ್ 1-2 ಸ್ಪೂನು ಕೊರಿಯಾಂಡರ್, ಕೊತ್ತಂಬರಿ ಹಾಕಿ 2 ಸ್ಪೂನು, ನೆಕ್ಸ್ಟ್ 1 ಸ್ಪೂನು ಜೀರಿಗೆ, ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ರೀತಿಯಾಗಿ ಫ್ರೈ ಮಾಡಿ. ನೆಕ್ಸ್ಟ್ ಅದಕ್ಕೆ ಒಂದು ಸಣ್ಣದು ಒಂದು 10 ಬೆಳ್ಳುಳ್ಳಿ, ನೆಕ್ಸ್ಟ್ 1 ಇಂಚಿನಷ್ಟು ಶುಂಠಿ, ಆಮೇಲೆ ಒಂದು 1/2 ನೀರುಳ್ಳಿ, ಇದನ್ನೆಲ್ಲ ಹಾಕಿ ಫ್ರೈ ಮಾಡಿ. ಕೊಕೊನಟ್ ಆಯಿಲ್ ನಾನು ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಯಾವ ಆಯಿಲ್ ಸಹ ಯೂಸ್ ಮಾಡ್ಬೋದು, ಹಾಗೇನಿಲ್ಲ ಇದೇ ಆಯಿಲ್ ಯೂಸ್ ಮಾಡಬೇಕು ಅಂತ. ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರಿ ಅದು ಆಯಿಲ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒಂದು 15 ಕೆಂಪು ಮೆಣಸು, ಇದು ನಮ್ಮದು ಸ್ವಲ್ಪ ಊರು ಮೆಣಸು ಅಂತ ಹೇಳ್ತಾರೆ. ನೀವು ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರಿ ಆ ಮೆಣಸೆ ಹಾಕ್ಬೋದು. ಹಾಕಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಮೆಣಸು ಹಾಕ್ಬೋದು. ಕೆಲವೊಂದು ಮೆಣಸೆಲ್ಲ ತುಂಬ ಖಾರ ಇರ್ತದೆ, ಹಾಗೆ ಅದನ್ನು ಸ್ವಲ್ಪ ನೋಡಿ ಹಾಕಿ ಈ ರೀತಿಯಾಗಿ ಫ್ರೈ ಮಾಡಬೇಕು. ಇವಾಗ ಇದು ಫ್ರೈ ಆಗಲಿಕ್ಕೆ ಬರುವಾಗ 1 ಕಪ್ಪಿನಷ್ಟು ಫ್ರೆಶ್ ಕೊಕೊನಟ್ ಹಾಕಿ, ಇದು ಅಷ್ಟೇ ಫ್ರೈ ಮಾಡಬೇಕು ಗೋಲ್ಡನ್ ಕಲರ್ ಬರೋ ತನಕ. ಇಲ್ಲ ಒಂದು ತೆಂಗಿನಕಾಯಿದು ಸ್ಮೆಲ್ ಬರ್ತದಲ್ಲ ಅಲ್ಲಿ ತನಕ ಫ್ರೈ ಮಾಡಿ ನಾನು ಈ ರೀತಿಯಾಗಿ. ತುಂಬ ಟೇಸ್ಟಿ ಆಗ್ತದೆ ಇದು ಈ ಮೆಥಡ್, ಮತ್ತು ತುಂಬ ಸಿಂಪಲ್ ಸಹ, ತುಂಬ ಕೆಲಸ ಏನಿಲ್ಲ. ಈ ರೀತಿಯಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ. ನೋಡಿ ಅಂತೆ ಇದೀಗ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಈ ಸ್ಟೇಜಲ್ಲಿ ನಾವು ಗ್ಯಾಸ್ ಆಫ್ ಮಾಡಿ ಬಿಡಬೇಕು. ನೆಕ್ಸ್ಟ್ ಇನ್ನು ಇದು ಕೂಲ್ ಆದಮೇಲೆ ಫೈನ್ ಪೇಸ್ಟಾಗಿ ನೀರು ಹಾಕಿ ಮಿಕ್ಸಿ ಮಾಡಿದರೆ ಆಯಿತು. ಆಮೇಲೆ ಇಟ್ಮೇಲೆ 2 ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕಿ, ನೀವು ಯಾವುದು ಬೇಕಾದರೂ ಹಾಕ್ಬೋದು. ಕೊಕೊನಟ್ ಆಯಿಲ್ ಹಾಕಬೇಕಂತೇನಿಲ್ಲ, ಯಾವುದು ಆಗ್ತದೆ ಅದು ಹಾಕಿ. ನೆಕ್ಸ್ಟು ಒಂದೇನೋ ಕಾಯಿ ಮೆಣಸು, ಆಮೇಲೆ 1 ಟೊಮೆಟೊ, ಆಮೇಲೆ 1 ಮೀಡಿಯಮ್ ಸೈಜಿದು ನೀರುಳ್ಳಿ, ಇಷ್ಟನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು. ನೆಕ್ಸ್ಟ್ ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇವಲ್ಲ ಪ್ರಾನ್ಸು, ಅದನ್ನು ಇದಕ್ಕೆ ಹಾಕಿ ಈಗ ಸ್ವಲ್ಪ ಹೊತ್ತು ಅದರಲ್ಲೇ ಫ್ರೈ ಆಗಲಿ. ನೀರಂತ ಹಾಕೋದು ಬೇಡ, ಈಗ ಉಪ್ಪು ಸಹ ಹಾಕೋದು ಬೇಡ, ಯಾಕಂದರೆ ನಾವು ಮ್ಯಾರಿನೇಟ್ ಮಾಡುವಾಗಲೇ ಉಪ್ಪು ಹಾಕಿದ್ದೀವಲ್ಲ ಅದರಲ್ಲೇ ಇರ್ತದೆ. ಲಾಸ್ಟಿಗೆ
ಟೇಸ್ಟ್ ನೋಡಿ ಉಪ್ಪು ಹಾಕಿದರೆ ಒಳ್ಳೆಯದು, ಇಲ್ಲದ್ರೆಲ್ಲ ಜಾಸ್ತಿ ಆದರೆ ಪ್ರಾಬ್ಲಮ್ ಆಗ್ತದೆ. ಉಪ್ಪು ಕಮ್ಮಿ ಆದರೂ ಏನಾದರೂ ಮಾಡ್ಬೋದು, ಜಾಸ್ತಿ ಆದರೂ ಮಾಡ್ಬೋದು. ಪೊಟ್ಯಾಟೊ ಅದೆಲ್ಲ ಹಾಕಿ, ಆದರೂ ಸುಮ್ಮನೆ ರಿಸ್ಕಿ ಯಾಕೆ, ಲಾಸ್ಟಿಗೆ ಹಾಕುವ. ಸ್ವಲ್ಪ ಹೊತ್ತು ಇದರಲ್ಲೇ ಬೇಯಲಿ ಅದು. ಲಿಡ್ ಮುಚ್ಚಿ ಇಡಿ. ಈಗ ನೋಡಿ ಈ ರೀತಿಯಾಗಿ ಲಿಡ್ ಮುಚ್ಚಿ ಇಡಿ. ಇವಾಗ ನೋಡಿ ಅಂತೆ ಪ್ರಾನ್ಸ್ ಬೇಯ್ತಾ ಬಂದಿದೆ. ಸ್ವಲ್ಪ ನಾನೆಂಥ ನೀರು ಆ್ಯಡ್ ಮಾಡಲಿಲ್ಲ, ಅದರಲ್ಲೇ ಸ್ವಲ್ಪ ನೀರು ಬಿಟ್ಟಿದೆ. ಈ ಸ್ಟೇಜಲ್ಲಿ ನಾವೀಗ ಮಸಾಲ ಕಡ್ದಿದ್ದನ್ನು ಇದಕ್ಕೆ ಹಾಕಬೇಕು. ಈಗ ನೋಡಿ ಅಂತೆ ನಾನು ಮಸಾಲೆ ಎಲ್ಲ ಆ್ಯಡ್ ಮಾಡಿದ್ದೀನಿ. ಇನ್ನು ನೀರು ಎಷ್ಟು ಬೇಕೋ ನಿಮಗದು ಹೇಗಿಷ್ಟ ಅಷ್ಟು ಹಾಕಿ. ತುಂಬ ತಿಕ್ ಬೇಕಿದ್ದರೆ ಸ್ವಲ್ಪ ನೀರು, ಸ್ವಲ್ಪ ವಾಟರ್ ಈ ಥರ ಇರಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ. ಈ ಸ್ಟೇಜಲ್ಲಿ ಮತ್ತೆ ಉಪ್ಪೆಲ್ಲ ಟೇಸ್ಟ್ ಮಾಡಿ ನೋಡಿ, ಕಮ್ಮಿ ಇದ್ದರೆ ಹಾಕಿದರೆ ಆಯಿತು. ಈಗ ನಾವು ಲಿಡ್ ಮುಚ್ಚಿ ಬಿಡುವ. ಸರಿ ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪ್ರಾನ್ಸ್ ಕರಿ ಮ್ಯಾಂಗ್ಳೂರ್ ಸ್ಟೈಲಲ್ಲಿ ರೆಡಿ ಆಯಿತು. ಈಗ ಇದು ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದಲ್ಲ, ಈಗ ಸ್ವಲ್ಪ ಕೊರಿಯಾಂಡರ್ ಲೀವ್ಸು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಗ್ಯಾಸ್ ಆಫ್ ಮಾಡಿದರೆ ಆಯಿತು.